ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಮಾರ್ಕನ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 31ರಿಂದ 37. ಕಿವುಡರು ಕೇಳಲಿ, ಮೂಕರು ಮಾತನಾಡಲಿ. ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಸಿದೋನಿನ ಮಾರ್ಗವಾಗಿ ದೆಕಪೋಲಿ ಪ್ರದೇಶವನ್ನು ಹಾದು ಗಲಿಲೆಯ ಸರೋವರದ ತೀರಕ್ಕೆ ಹಿಂದಿರುಗಿದರು. ಮಾತನಾಡಲಾಗದ ಒಬ್ಬ ಕಿವುಡನನ್ನು ಜನರು ಅವರ ಬಳಿಗೆ ಕರೆತಂದರು. ಅವನ ಮೇಲೆ ಕೈಗಳನ್ನಿಡಬೇಕೆಂದು ಬೇಡಿಕೊಂಡರು. ಯೇಸು ಅವನನ್ನು ಜನರ ಗುಂಪಿನಿಂದ ಪ್ರತ್ಯೇಕವಾಗಿ ಕರೆದೊಯ್ದು ತಮ್ಮ ಬೆರಳುಗಳನ್ನು ಅವನ ಕಿವಿಯೊಳಗೆ ಇಟ್ಟರು. ತಮ್ಮ ಉಗುಳಿನಿಂದ ಅವನ ನಾಲಗೆಯನ್ನು ಮುಟ್ಟಿದರು. ಬಳಿಕ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೀರ್ಘವಾಗಿ ಉಸಿರೆಳೆದು ಎಫತಾ ಎಂದರೆ ತೆರೆಯಲಿ ಎಂದರು. ತಕ್ಷಣವೇ ಅವರ ಕಿವಿಗಳು ತೆರೆದವು, ನಾಲಗೆಯ ಬಿಗಿ ಸಡಿಲಗೊಂಡಿತು. ಅವನು ಸರಾಗವಾಗಿ ಮಾತನಾಡತೊಡಗಿದನು. ಇದನ್ನು ಯಾರಿಗೂ ಹೇಳಕೂಡದೆಂದು ಯೇಸು ಜನರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೆ ಎಷ್ಟು ಹೇಳಿದರೂ ಕೇಳದೆ ಅವರು ಮತ್ತಷ್ಟು ಆಸಕ್ತಿಯಿಂದ ಈ ಕಾರ್ಯವನ್ನು ಪ್ರಚಾರ ಮಾಡಿದರು. ಎಲ್ಲರೂ ಆಶ್ಚರ್ಯಭರಿತರಾಗಿ, ಇವರು ಎಲ್ಲ ಕಾರ್ಯವನ್ನು ಚೆನ್ನಾಗಿ ಮಾಡುತ್ತಾರೆ, ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡುತ್ತಾರಲ್ಲ ಎಂದುಕೊಳ್ಳುತ್ತಿದ್ದರು. ಯೇಸು ನಾಮದಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಪ್ರಾರ್ಥಿಸುತ್ತೇನೆ. ಕಿವುಡರಿಗೆ ಆಲಿಸುವ ಶಕ್ತಿ, ಮೂಕರಿಗೆ ಮಾತನಾಡುವ ಶಕ್ತಿ ಕೊಟ್ಟ ಆ ಯೇಸು ಇವತ್ತು ಕೊರೋನಾ ಸೋಂಕಿನಿಂದ ಇನ್ನಿತರ ವ್ಯಾಧಿಗಳಿಂದ ನರಳುತ್ತಿರುವ, ಹಾಸಿಗೆಯಲ್ಲಿರುವ, ಕಷ್ಟಪಡುತ್ತಿರುವವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಹೇಗೆ ಯೇಸು ಆ ಗಲಿಲೆಯ ಸರೋವರದ ಬಳಿಯಲ್ಲಿರುವ ಈ ಕಿವುಡನನ್ನು ಮೂಗನನ್ನು ಮುಟ್ಟಿದ ಹಾಗೆ ನಿಮ್ಮನ್ನು ಯೇಸು ಮುಟ್ಟಲಿ, ಯೇಸು ಸ್ಪರ್ಶಿಸಲಿ, ನಿಮಗೆ ಯೇಸು ಸ್ಪರ್ಶವಾಗಲಿ. ಎಲ್ಲ ರೋಗಗಳು, ಬಾಧೆಗಳು, ಪೀಡೆ ಪಿಶಾಚ ಶಕ್ತಿಗಳು ನಿಷ್ಕ್ರಿಯವಾಗಲಿ. ಟಚ್ ದೆಮ್ ಲಾರ್ಡ್, ಇನ್ ಜೀಸಸ್ ನೇಮ್ ಐ ಪ್ರೇ, ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ, ಆಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ಯೇಸು ಸ್ಪರ್ಶ ತಂಡ.